ಇವತ್ತಿನ ಲಾಗಿನಲ್ಲಿ ನಾವು ಮೊಬೈಲ್ ಫೋಟೋಗ್ರಫಿ ಮೊಬೈಲ್ ವಿಡಿಯೋಗ್ರಫಿ ಮಾಡೋ ಯಾವ ಮೊಬೈಲ್ ಅಂದರೆ ರಿಯಲ್ಮಿ C655G ಮೊಬೈಲ್. ಹೊಸ ಮೊಬೈಲ್, ಇದೊಂದು ಬಜೆಟ್ ಫ್ರೆಂಡ್ಲಿ ಆಗಿರೋ ಮೊಬೈಲ್ ಆಗಿದೆ. ಇದರಲ್ಲಿ ನಾವು ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋ ಫ್ರೆಂಡ್ಸ್. ಬನ್ನಿ ಈಗ ನಾವು ಕಾಡಿಗೆ ಹೋಗಿ ಫೋಟೋಗ್ರಫಿ ಮಾಡುವ, ವಿಡಿಯೋಗ್ರಫಿ ಮಾಡುವ. ಮೊಬೈಲ್ ಅಲ್ಲಿ ಫೋಟೋಗ್ರಫಿ ಮಾಡುವಾಗ ವಿಡಿಯೋಗ್ರಫಿ ಮಾಡುವಾಗ ಸ್ವಲ್ಪ ತಾಳ್ಮೆ ಬೇಕು. ಸ್ವಲ್ಪ ಅಲ್ಲ, 1 ಗಂಟೆ 2 ಗಂಟೆ, 1 ದಿವಸ ಸಹ ಬೇಕು ಮೊಬೈಲ್ ಅಲ್ಲಿ ಫೋಟೋಗ್ರಫಿ ಮಾಡುವಾಗ ವಿಡಿಯೋಗ್ರಫಿ ಮಾಡುವಾಗ. ಅದೇ ರೀತಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡುವಾಗ ಕ್ಯಾಮರಾದ ಗ್ರಿಡ್ ಲೈನ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ಅದು ಒಳ್ಳೇದಾಗ್ತದೆ. 1 ಗಂಟೆ ಕಾದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋಗ್ರಫಿ ಒಂದು ಫೋಟೋಗ್ರಫಿ ಸಿಕ್ಕಿತ್ತು. ನೀವೇ ನೋಡಿ ನಮ್ಮ ರಿಸಲ್ಟ್ ಅನ್ನು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ ಹೇಳ್ತಾ, ನನ್ನ ಹೆಸರು ಅಶ್ವಥ್ ಜಿ ಅಂತ. ಅದೇ ರೀತಿ ಎಲ್ಲರಿಗೆ ಸೈ